ಆಧುನಿಕ ಯುಗದಲ್ಲಿ ಮಹಿಳೆಯರು ಸಾಧನೆ ಮಾಡದ ಕ್ಷೇತ್ರಗಳಿಲ್ಲ. ಆದರೆ ಅಕ್ಷರ ಜ್ಞಾನವೂ ಇಲ್ಲದೆ ಕೂಲಿ ಕೆಲಸಕ್ಕಾಗಿ ಹೊರ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ಹಳ್ಳಿ ಮಹಿಳೆಯೊಬ್ಬರು ತನ್ನ ಬುದ್ಧಿಶಕ್ತಿಯಿಂದ ರೋಡ್ ರೋಲರ್ ಕಲಿತು ತನ್ನ ಬದುಕು ಕಟ್ಟಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯ ಲಂಬಾಣಿ ತಂಡವೊಂದರಿಂದ ಉಪ್ಪಿನಂಗಡಿಯ ಕ್ಲಾಸ್ 1 ಗುತ್ತಿಗೆದಾರ ರಾಧಾಕೃಷ್ಣ ನಾಯ್ಕ ಅವರ ಉದಯಗಿರಿ ಕನ್ಸ್ಟ್ರಕ್ಷನ್ಗೆ ಕೂಲಿ ಕೆಲಸಕ್ಕೆ ಬಂದ ಸಂಕ್ರಮವಲ ಮಾಡಿ ಈಗ ರೋಲರ್ ನಡೆಸುವ ಗಟ್ಟಿಗಿತ್ತೆ. ಲೋಕೋಪಯೋಗಿ ಇಲಾಖೆಯ ರಸ್ತೆಗಳಿಗೆ ಡಾಮರು ಕಾಯಕದಲ್ಲಿ ಈಕೆ ಕೂಲಿಯಾಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ತನ್ನದೇ ಆದ ತಂಡ ಕಟ್ಟಿಕೊಂಡು ಅದೇ ಗುತ್ತಿಗೆದಾರರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವ ಮೇಸ್ತ್ರಿ. ಸುಮಾರು 18 ವರ್ಷದ ಹರೆಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಗೆ ಕೂಲಿ ಕೆಲಸಕ್ಕಾಗಿ ಬಂದವರಲ್ಲಿ ಈ ಸಂಕ್ರಮವ್ವ ಲಂಬಾಣಿ ಈಗ ತಾನೇ ಗುತ್ತಿಗೆ ಕೆಲಸ ವಹಿಸಿಕೊಂಡು ಮಾಡುವಷ್ಟು ಸಮರ್ಥರಾಗಿದ್ದಾರೆ. ಎಷ್ಟು ವರ್ಷದಿಂದ ಕಲ್ತೀರಿ ನೀವು? 25. ಎಲ್ಲಿ? ಅಲ್ಲ, ಸೈಟ್ ಅಲ್ಲಿ ಕೆಲಸ ಮಾಡೋದು, ಇವಾಗ ನೋಡಿನೇ ಕಲ್ತದಷ್ಟೇ. ಸರಿ ಸರಿ.